ಸರ್ಕಾರ ಮಧ್ಯಂತರ ಆದೇಶದ ಮೂಲಕ ಕೋರ್ಟ್ ಮೇಲೆ ಒತ್ತಡ ಹಾಕಿದೆ. ರಾಜ್ಯ ಸರ್ಕಾರ ಕೋರ್ಟ್ ತೀರ್ಪಿನ ಮೇಲೆ ಹಸ್ತಕ್ಷೇಪ ಮಾಡಿದ್ರಿಂದ ಇಂದು ಹಿಜಾಬ್ ವಿರುದ್ಧ ತೀರ್ಪು ಬಂದಿದೆ ಎಂದು ಉಡುಪಿ ವಿದ್ಯಾರ್ಥಿನಿ ಆಲಿಯಾ ಅಸಾದಿ ಹಿಜಾಬ್ ತೀರ್ಪಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಇಂದು ನೀಡಿರುವಂತಹ ತೀರ್ಪಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಹೋರಾಟಗಾರ್ತಿ, ಇಲ್ಲಿ ನಮಗೆ ನ್ಯಾಯ ಸಿಲ್ಲ ಎಂದು ಅನಿಸ್ತಾ ಇದೆ. ಇಲ್ಲಿ ನಮ್ಮನ್ನ ಬೇರೆಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ದೇವೆ. ಈ ಬಗ್ಗೆ ನಾವು ಡಿಸಿ ಡಿಡಿಪಿಐ ಭೇಟಿ ಮಾಡಿದ್ರು ಕೂಡ ನ್ಯಾಯ ಸಿಗಲಿಲ್ಲ. ನಾವು ಜಾತ್ಯತೀತ ದೇಶದಲ್ಲಿ ಇಲ್ಲ ಎನ್ನುವಂತಹ ಭಾವನೆ ಬರ್ತಾ ಇದೆ. ರಾಜಕೀಯ ಲಾಭಕ್ಕೆ ಹಿಜಾಬ್ ವಿಚಾರವನ್ನ ಕಮ್ಯುನಲ್ ಮಾಡಲಾಗಿದೆ. ರಾಜಕೀಯ ದುರುದ್ದೇಶದಿಂದ ಎಲ್ಲರೂ ದೊಡ್ಡ ವಿಷಯ ಮಾಡಿದ್ರು. ಇದೀಗ ಎಲ್ಲರ ಶಿಕ್ಷಣಕ್ಕೆ ಬಹಳ ಸಮಸ್ಯೆ ಆಗಿದೆ. ನಮ್ಮ ಪ್ರಾಂಶುಪಾಲರು ಹಿಜಾಬ್ಗೆ ಅವಕಾಶ ಕೊಟ್ಟಿದ್ರೆ ಇಷ್ಟೊಂದು ದೊಡ್ಡ ಪ್ರಕರಣ ಆಗ್ತಾ ಇರಲಿಲ್ಲ ಎಂದ್ರು. ಇನ್ನು ಮುಂದಿನ ಹೋರಾಟ ಕುರಿತು ಮಾತನಾಡಿರುವ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ, ನಮ್ಮ ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ ಯಾವುದೇ ತೀರ್ಮಾನವನ್ನ ಕೈಗೊಂಡಿಲ್ಲ. ಈಗ ಬಂದ ತೀರ್ಪಿನಿಂದ ನಾವು ಬಹಳ ನೊಂದಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾವು ಫಸ್ಟ್ ಹೇಳಿದ್ದೇನೆ, ನಾವು ಹೈಕೋರ್ಟಿಗೆ ಹೋದದ್ದು ಹಿಜಾಬ್ ಬೇಕಂತ. ಸೊ ನಮ್ಮ ವಿರುದ್ಧ ಬಂದಿದೆ, ದ ಜಜ್ಮೆಂಟ್ ಇಸ್ ನಮ್ಮ ವಿರುದ್ಧ ಬಂದಿದೆ. ಸೊ ನಾವು ಕಾಲೇಜ್ ಹೋಗುದಿಲ್ಲ ವಿದೌಟ್ ಹಿಜಾಬ್, ಬಟ್ ವಿ ವಿಲ್ ಫೈಟ್ ಫಾರ್ ಇಟ್. ನಾವು ಫೈಟ್ ಮಾಡ್ತೇವೆ. ನಾವು ಎಷ್ಟು all the legal ways we'll try and we'll fight for our justice, our rights, and the verdict which came today is it's unconstitutional, because when constitution is only providing us to do this, providing us to follow my religion, follow whatever I can wear, ನಮ್ಮ ಕಾನ್ಸ್ಟಿಟ್ಯೂಷನ್ ನನಗೆ ಇದು ಹಕ್ಕು ಕೊಟ್ಟಿದೆ. ಸೊ ಐ ಥಿಂಕ್ ಇವತ್ತಿದು ಯಾವುದು ವರ್ಡಿಗೆ ಬಂದಿದೆ ಅದೊಂದು ಪ್ರೆಷರಿಂದ ಬಂದಿದೆ. ಐ ಫೀಲ್, ಯಾಕೆಂದರೆ ನಾವು ಯಾವಾಗ ಪಿಟಿಷನ್ ಹಾಕಿದ್ದೇವೆ ಹೈಕೋರ್ಟಿಗೆ 31st, ಆವಾಗ ಒಂದು ಸರ್ಕ್ಯುಲರ್ ಬರ್ತದೆ, ಗೌರ್ಮೆಂಟಿಂದ ಸರ್ಕ್ಯುಲರ್ ಬರ್ತದೆ. ಅಂತಂದರೆ ಆಫ್ಟರ್ ದಟ್ ಒಂದು ಸರ್ಕ್ಯುಲರ್ ಬರ್ತದೆ ಗೌರ್ಮೆಂಟಿಂದ, ದಟ್ ಯೂನಿಫಾರ್ಮ್ ಸಮವಸ್ತ್ರ ಇಸ್ ಕಂಪಲ್ಸರಿ, ವಿಚ್ ಶುಡ್ ಬಿ ಕಮ್ ಲೈಕ್ ಸ್ಟಾರ್ಟಿಂಗ್ ಅಕಾಡೆಮಿಯಲ್ಲಿ ಬರಬೇಕಿತ್ತು ಅದು ಸರ್ಕ್ಯುಲರ್. ಆದರೆ ನಾವು ಹೈಕೋರ್ಟಿಗೆ ಹೋದಾಗ ಅದು ಸರ್ಕ್ಯುಲರ್ ತರ್ತಾರೆ. ಸೊ ದೆನ್ ಹ್ಯಾಸ್ ಎವ್ರಿ ಒನ್ ನೋಸ್, ಎಲ್ಲರಿಗೆ ಗೊತ್ತಿದೆ 8th of February ನಮ್ಮ ಫಸ್ಟ್ ಹಿಯರಿಂಗ್ ಡೇ ಇದ್ದದ್ದು. ಆವಾಗ ಎಷ್ಟು ಇಶ್ಯೂ ಮಾಡಿದ್ದಾರೆ, ಎಷ್ಟು ಅಂದರೆ ಓ ಮೈ ಗಾಡ್, ಅಂದರೆ ಎಷ್ಟು ಇಶ್ಯೂ ಮಾಡಿದ್ದಾರೆ. ಎಲ್ಲ ಕಾಲೇಜ್ ಗರ್ಲ್ಸಿಗೆ ಎಷ್ಟು ಉಪದ್ರ ಮಾಡಿದ್ದಾರೆ. ಎಲ್ಲ ಕಾಲೇಜ್ ಗರ್ಲ್ಸಿಗೆ ಎಜುಕೇಷನ್ ಇಂದ ಡಿನೈ ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಬಿಕಾಸ್ ಆಫ್ ದ್ಯಾಟ್ ಪ್ರೆಷರ್ ಇವತ್ತಿದು ವರ್ಡಿಗೆ ಬಂದಿದೆ ಹಾಗೆ. ಸೊ what we 6 girls have decided, it's a personal opinion. ನಮಗೆ ಯಾರು ಫೋರ್ಸ್ ಮಾಡ್ತಿಲ್ಲ, it's my personal opinion that I am not going to